ಮ್ಯೂಸಿಕ್ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿದೆ, ಹೊಸ ಥರ ಮಾಡಿದೆ. ಸುದೀಪ್ ಚೆನ್ನಾಗಿ ಆ್ಯಕ್ಟ್ ಮಾಡಿ. ನೆಗೆಟಿವ್ ಮಾಡೋ ನನ್ನ ಚಾಟು ಸಮಾನ. ಒಳ್ಳೆ ಫಿಲಮ್ ಮಾಡಿದ್ದಾರೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಮತ್ತು ಸ್ಟೋರಿ ಚೆನ್ನಾಗಿದೆ. ಅಂದರೆ ಇದು ಸ್ಲಮ್ ಫ್ಯಾನ್ಸ್ಗಲ್ಲ, ಸ್ವಲ್ಪ ಬುದ್ಧಿ ಇರೋರು ನೋಡ್ಬೇಕು ಫಿಲಮ್ನ. ಸುಮ್ಮನೆ ಬರೀ ಹೊಡೆಯೋದು ಬಿಡೋದು ಬಿಲ್ಡಪ್ ಡೈಲಾಗ್ ಬಿಟ್ಟು ಸಸ್ಪೆನ್ಸ್ ಆಗಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗುತ್ತೆ. ಬಟ್ ನಮಗೆ ಸ್ಟೋರಿ ನಾವೇ ಅಂದ್ಕೊಳ್ಳೋ ಥರ ಇರಲ್ಲ. ಲಾಸ್ಟಲ್ಲಿ ರಿವೀಲ್ ಚೆನ್ನಾಗಿದೆ. ಹಾಂ, ಫ್ಯಾಮಿಲಿ ನೋಡ್ಬೋದು. 3D ಎಫೆಕ್ಟ್ ತುಂಬ ಚೆನ್ನಾಗಿದೆ, ವಂಡರ್ಫುಲ್. ಕನ್ನಡದಲ್ಲಿ ಈ ಥರ ಬರ್ತಾ ಇರೋದು ಫಸ್ಟ್ ಟೈಮು, ಚೆನ್ನಾಗಿದೆ. ಅದೇ ಬೇರೆ ಇದೇ ಬೇರೆ, ಬಟ್ ಇದು ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಸುದೀಪ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ. ಏನಿಲ್ಲ ಅದೇನಿಲ್ಲ, ಅವ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿಲ್ಲ ಅನ್ನೋರಿಗೆ ಬುದ್ಧಿ ಇಲ್ಲ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಸುದೀಪ್ ಅವ್ರ ಸ್ಟೋರಿ ಫ್ಯಾಮಿಲಿ ಸ್ಟೋರಿನೇ ನೋಡ್ಬೋದು ಸರ್. ಎಲ್ಲರೂ ಅವ್ರವ್ರ ಆ್ಯಕ್ಟಿಂಗ್ ಅವ್ರವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಇಂಪ್ರೂವ್ ಆಗುತ್ತೆ ಸರ್. ರಂಗಿತರಂಗ ಪಾರ್ಟ್ 2 ಥರ ಇದೆ, ಸೇಮ್ ಅದೇ ರಂಗಿತರಂಗ ಇಲ್ಲ ಸರ್, ಅದು ಹೇಳೋರು ಹೇಳ್ತಾರೆ, ಹೇಳೋಕ್ಕೇನು. ಈ ಫಿಲಮ್ ಡಿಫ್ರೆಂಟ್ ಆಗಿದೆ, ನೋಡ್ಬೋದು ಸರ್.